ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಇಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಕುಮಾರಸ್ವಾಮಿ ಅವರು ಈಗಾಗಲೇ ಗೃಹ ಮಂತ್ರಿ ಜೊತೆ ಚರ್ಚೆ ನಡೆಸಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಇನ್ನೂ ಚರ್ಚೆ ನಡೆಯಬೇಕಷ್ಟೇ. ದಸರಾ ಕಳೆದು ಸೀಟು ಹಂಚಿಕೆ ಚರ್ಚೆ ನಡೆಯಲಿದೆ. ಸೆಷನ್ಸ್ ಕಳೆದು ನನ್ನ ಆರೋಗ್ಯ ಸುಧಾರಿಸಿದರೆ ನಾನು ಇಲ್ಲ ಕುಮಾರಸ್ವಾಮಿ ಮತ್ತೆ ಗೃಹ ಮಂತ್ರಿಗಳ ಜೊತೆ ಚರ್ಚೆ ನಡೆಸಲಿದ್ದೇವೆ ಅಂತ ಹೇಳಿದರು. ಮೈತ್ರಿಗೆ ಮೊದಲು ಜೆಡಿಎಸ್ನ 19 ಎಂಎಲ್ಎ 8 ಎಂಎಲ್ಸಿ ಪಕ್ಷದ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಜೊತೆ 2 ಸುತ್ತು ಮಾತುಕತೆ ನಡೆಸಲಾಗಿದೆ. ಅದು ನಡೆದ ಬಳಿಕ ಕುಮಾರಸ್ವಾಮಿ ಗೃಹ ಮಂತ್ರಿಗಳ ಭೇಟಿ ಮಾಡಿದ್ದಾರೆ. ಹಿಂದಿನ ಚುನಾವಣೆಯ ಮತಗಳಿಗೆ ಒಟ್ಟುಗೂಡಿಸಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಯಾವ ಕ್ಷೇತ್ರ ಅನ್ನೋ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಮಂಡ್ಯ ಸೇರಿದಂತೆ ಯಾವುದೇ ತೀರ್ಮಾನ ಆಗಿಲ್ಲ. ಸದ್ಯ ಹಾಸನ ಜೆಡಿಎಸ್, ರಾಮನಗರ ಕಾಂಗ್ರೆಸ್ ಕೈಯಲ್ಲಿದೆ. ಉಳಿದೆಡೆ ಬಿಜೆಪಿ ಇದೆ. ಕಾಂಗ್ರೆಸ್ 28 ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ. ಆ ಕಾರಣಕ್ಕೆ ಬಿಜೆಪಿ ಜೆಡಿಎಸ್ ಒಂದುಗೂಡಿ ಹೋಗುವ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದರು. ಜಾತಿ ಆಧಾರದಲ್ಲಿ ಮತ ವಿಭಜನೆಯ ಬಗ್ಗೆ ನಾನು ಈಗ ವಾದ ಮಾಡಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾವಾರು ಮತ ಬಿಜೆಪಿಗೆ 30ರಿಂದ 33, ಕಾಂಗ್ರೆಸ್ 40, ಜೆಡಿಎಸ್ 20ರಿಂದ 22 ಸಿಕ್ಕಿದೆ. ಈ ಬಾರಿಗೆ ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನ ಮತದಾರ ತೀರ್ಮಾನ ಮಾಡ್ತಾನೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ ನೀಡಿದ್ದಾರೆ. ನಾನು ಇರೋದು ಬೆಂಗಳೂರಿನಲ್ಲಿ, ಯಾರನ್ನ ಭೇಟಿಯಾಗಿಲ್ಲ. NDA UPA ಬಗ್ಗೆ ಯಾರ ಬಗ್ಗೆಯೂ ಹೆಚ್ಚು ತಲೆಕೆಡಿಸಿಕೊಳ್ಳಲು ನಾನು ಹೋಗಲ್ಲ. IAM 91 ಕ್ಷಮಿಸಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದರು. ಅಂಕಿಅಂಶ 4 ಚುನಾವಣೆ ಹಿಂದಿಂದೆಲ್ಲ ತೆಗೆದು ಈಗ 25 ಜನ ಗೆದ್ದು, 2 ಒಂದು ಕಾಂಗ್ರೆಸ್, ಒಂದು JDS, ಬಾಕಿದೆಲ್ಲ BJPನ ಗೆದ್ದಿದ್ದಾರೆ. ಅದನ್ನು ಗಣನೆಗೆ ಇಟ್ಕೊಳ್ಳೋದಾದರೂ ಹಿಂದಿನ ಚುನಾವಣೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತ ಬಂದಿದೆ ಇದನ್ನೆಲ್ಲ ಒಟ್ಟು ಕೂಡಿಸಿ 3 ಚುನಾವಣೆ 4 ಚುನಾವಣೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಅವ್ರದ್ದು ದೊಡ್ಡ ಪಾರ್ಟಿ ನ್ಯಾಷನಲ್ ಪಾರ್ಟಿ. ಅದರಿಂದ ಇನ್ನೂ ಫೈನಲ್ ಆಗಿ ಯಾವ ಸೀಟು ಯಾರಿಗೆ ಏನು ತೀರ್ಮಾನ ಮಾಡಿದ್ದಾರೆ. ದಟ್ ಈಸ್ ಓನ್ಲಿ ಆಫ್ಟರ್ ದಸರಾ. ಏನು ಕುಮಾರಸ್ವಾಮಿಯವರು ಹೋಗಿ ಹೋಮ್ ಮಿನಿಸ್ಟರು ಚರ್ಚೆ ಮಾಡಿ ಈ ಜಾತಿಯ ಆಧಾರದ ಮೇಲೆ ಮತಗಳು ಹೇಗೆ ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಾದ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಪರ್ಸೆಂಟೇಜ್ ಆಫ್ ವೋಟ್ ಲಾಸ್ಟ್ ಎಲೆಕ್ಷನ್ನಲ್ಲಿ BJPಗೆ 33% ಬಂದಿರ್ಬೋದು, 36, ಕಾಂಗ್ರೆಸ್ಗೆ 40, ನಮಗೆ 20-22% ಬಂದಿರ್ಬೋದು. ಅದರಿಂದ ಈಗ ಈ ರೀತಿ ಮತ್ತೊಂದು ಒಡಂಬಡಿಕೆ ಏನು BJP JDS ಈಗ ಅದು ಹೇಗೆ ಓಟು ಮತದಾರ ತೀರ್ಮಾನ ಮಾಡ್ತಾನೆ ನೋಡಬೇಕಾಗುತ್ತೆ. ಈಗಲೇ ಊಹಾಪೋಹ ಮೇಲೆ ಮಾತಾಡ್ಲಿಕ್ಕೆ ಬರೋದು.